ಅತ್ಯಂತ ಪುರಾತನ ಕ್ಷೇತ್ರವೆಂದು ಗುರುತಿಸಿಕೊಂಡಿರುವ ಕರಾವಳಿಯ ಕ್ಷೇತ್ರವೊಂದು ಇದೀಗ ಕುಸಿದು ಬೀಳುವ ಆತಂಕದಲ್ಲಿದೆ. ಕ್ಷೇತ್ರದ ಆಸುಪಾಸಿನಲ್ಲಿ ಹಲವು ದೊಡ್ಡ ಮಟ್ಟದ ಕಪ್ಪು ಕಲ್ಲಿನ ಗಣಿಗಾರಿಕೆ ನಿರಂತರವಾಗಿ ನಡೀತಾ ಇದೆ. ಈ ನಡುವೆ ಇನ್ನೊಂದು ಹಂತದ ಹೋರಾಟಕ್ಕೆ ಹಿಂದೂ ಪರ ಸಂಘಟನೆಗಳು ಸಜ್ಜಾಗಿದ್ದು ತಮ್ಮದೇ ಸರ್ಕಾರದ ವಿರುದ್ಧ ತೊಡೆ ತಟ್ಟಲು ಸಿದ್ಧತೆಯನ್ನು ನಡೆಸಿವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪುರಾತನ ಹಾಗೂ ಅತ್ಯಂತ ಎತ್ತರದಲ್ಲಿರುವ ಕ್ಷೇತ್ರ. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದಲ್ಲಿರುವ ಕಾರಿಂಜ ಬೆಟ್ಟದ ಮೇಲೆ ಆರಾಧಿಸಲ್ಪಡುತ್ತಾ ಇರುವ ಶಿವನನ್ನ ಇಲ್ಲಿ ಕಾರಿಂಜೇಶ್ವರ ಎನ್ನುವ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ಪ್ರಕೃತಿಯ ರಮಣೀಯ ತಾಣವಾಗಿರುವ ಈ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಕುಸಿಯುವ ಆತಂಕವನ್ನ ಎದುರಿಸುತ್ತಿದೆ. ಇದಕ್ಕೆ ಪೂರಕವೆಂಬಂತೆ ಇತ್ತೀಚೆಗೆ ಸುರಿದ ಮಳೆಗೆ ಈ ದೇವಸ್ಥಾನದ ಆವರಣ ಗೋಡೆಯ ಸಹಿತ ಅಡಿಪಾಯದ ಮಣ್ಣು ಹಾಗೂ ಕಲ್ಲು ಬಂಡೆಗಳು ಕುಸಿದು ಬಿದ್ದಿವೆ. ಮಳೆಯಿಂದ ಕುಸಿದು ಬಿದ್ದಿದೆ ಎಂದು ಮೇಲ್ನೋಟಕ್ಕೆ ಇದನ್ನ ಹೇಳಬಹುದಾಗಿದ್ರೂ ಈ ಕುಸಿತಕ್ಕೆ ಈ ಬೆಟ್ಟದ ಬುಡದ ಸುತ್ತಮುತ್ತ ನಡೀತಾ ಇರುವಂತಹ ಅಕ್ರಮ ಹಾಗೂ ಸಕ್ರಮ ಕಪ್ಪು ಕಲ್ಲು ಗಣಿಗಾರಿಕೆಯೇ ಕಾರಣವಾಗಿದೆ. ಬೆಟ್ಟದ ಸುತ್ತ ಭಾರೀ ಸ್ಫೋಟಕಗಳನ್ನು ಸಿಡಿಸಿ ಆ ಭಾಗದಲ್ಲಿ ಕಪ್ಪು ಕಲ್ಲುಗಳನ್ನು ತೆಗೆಯಲಾಗ್ತಾ ಇದ್ದು, ಈ ರೀತಿಯ ಸ್ಫೋಟಕ್ಕೆ ಬೆಟ್ಟದ ಕಲ್ಲಿನ ಪದರಗಳಲ್ಲಿ ಬಿರುಕು ಬಿಡುತ್ತಿವೆ. ಈ ಬಿರುಕು ಮಳೆಗಾಲದ ಸಂದರ್ಭ ನೀರು ಹರಿದು ಬೆಟ್ಟದ ಸುತ್ತ ಕುಸಿಯಲು ಪ್ರಾರಂಭವಾಗಿದೆ. ಕಲ್ಲು ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಅಂತ ಈ ಭಾಗದ ಜನ ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಬಂಟ್ವಾಳ ತಾಲೂಕಿನ ಕಾರಿಂಜೇಶ್ವರ ದೇವಸ್ಥಾನದ ಸುತ್ತಮುತ್ತ ನಡೆಯುವಂತಹ ಬೇರೆ ಬೇರೆ ರೀತಿಯ ಗಣಿಗಾರಿಕೆಯಿಂದಾಗಿ ಪವಿತ್ರವಾಗಿರುವಂತಹ ಮತ್ತು ಅಲ್ಲಿಯ ನಿಸರ್ಗ ಸೌಂದರ್ಯಯುಕ್ತವಾಗಿರುವಂತಹ ಒಂದು ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಅತಿ ಪ್ರಾಚೀನ ದೇವಸ್ಥಾನವಾಗಿರುವಂತಹ ಕಾರಿಂಜೇಶ್ವರನ ಸನ್ನಿಧಾನಕ್ಕೆ ಬಹಳಷ್ಟು ದೊಡ್ಡ ರೀತಿಯ ತೊಂದರೆಯಾಗಿದೆ. ಈಗಾಗಲೇ ಅಲ್ಲಿ ತಾಂಬೂಲ ಪ್ರಶ್ನೆ ಇಡುವಂಥ ಸಂದರ್ಭದಲ್ಲೂ ಕೂಡ ಜ್ಯೋತಿಷ್ಯರು ಕೂಡ ಅದನ್ನು ಹೇಳಿದ್ದಾರೆ. ಒಂದು ವೇಳೆ ಈ ಅಕ್ರಮ ಗಣಿಗಾರಿಕೆ ಮುಂದುವರಿಯುತ್ತದೆ ಅಂತಾದರೆ ಈ ದೇವಸ್ಥಾನಕ್ಕೆ ಬಹಳಷ್ಟು ದೊಡ್ಡ ರೀತಿಯ ಒಂದು ತೊಂದರೆ ಆಗಲಿಕ್ಕಿದೆ. ಆ ತೊಂದರೆಯಿಂದಾಗಿ ಆ ಸುತ್ತಮುತ್ತಲಿನ ಇಡೀ ಗ್ರಾಮದವರಿಗೆ ಕೂಡ ಬಹಳಷ್ಟು ದೊಡ್ಡ ರೀತಿಯ ಗಂಡಾಂತರ ಬರುವಂಥದ್ದು ಇದೆ ಅಂತೇಳಿ ಈಗಾಗಲೇ ಜ್ಯೋತಿಷ್ಯರು ಕೂಡ ಅದನ್ನು ಸೂಚನೆಯನ್ನು ನೀಡಿದ್ದಾರೆ. ಇದರ ವಿರುದ್ಧ ಹಿಂದೂ ಜಾಗರಣ ವೇದಿಕೆ ಹಲವಾರು ವರ್ಷಗಳಿಂದ ಹೋರಾಟವನ್ನು ನಡೆಸ್ತಾ ಬರ್ತಾ ಇದೆ. ಮೊನ್ನೆ ಕಳೆದ ನವೆಂಬರ್ ನಲ್ಲಿ ಕೂಡ ಬಹಳಷ್ಟು ದೊಡ್ಡ ಇಡೀ ಊರಿನ ಭಕ್ತಾಭಿಮಾನಿಗಳು ಮತ್ತು ಊರಿನವರನ್ನೆಲ್ಲ ಸೇರಿಸಿಕೊಂಡು ಬಹಳಷ್ಟು ದೊಡ್ಡ ರೀತಿಯ ಹೋರಾಟವನ್ನು ಮಾಡಿ 1 ತಿಂಗಳ ಒಳಗೆ ಇದನ್ನು ಯಾವುದಾದ್ರೂ ಸ್ಥಗಿತ ಮಾಡಲಿಲ್ಲ ಅಂತ ಆದರೆ ಬಹಳಷ್ಟು ದೊಡ್ಡ ರೀತಿಯ ಹೋರಾಟ ಮಾಡ್ತೇವೆ ಅಂತ ನಾವು ಘೋಷಣೆ ಮಾಡಿದ್ದೆವು. ಇನ್ನು ಮುಂದಕ್ಕೆ ಒಂದು ವೇಳೆ ಇದಕ್ಕೆ ಇನ್ನೂ ಕೂಡ ಸರ್ಕಾರ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳದಿದ್ದರೆ ನಾವು ಮುಂದೆ ಬಹಳಷ್ಟು ದೊಡ್ಡ ರೀತಿಯ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಯಾವುದೇ ರೀತಿಯ ಹೋರಾಟ ಅಂತ ನಾವೀಗ ಹೇಳುವುದಿಲ್ಲ. ಕಾರಿಂಜ ಬೆಟ್ಟ ಅಕ್ರಮ ಕಲ್ಲು ಗಣಿಗಾರಿಕೆಗಾಗಿ ನಡೆಸಲಾಗ್ತಾ ಇರುವ ಭಾರೀ ಪ್ರಮಾಣದ ಸ್ಫೋಟಕಗಳಿಂದಾಗಿ ಇಂದು ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ರಾಜಕೀಯ ನಾಯಕರು ಹಾಗೂ ಬೆಂಬಲಿಗರೇ ಈ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಕಾರಣ ಅಧಿಕಾರಿಗಳು ಯಾವುದೇ ರೀತಿಯ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ. ಕಾರಿಂಜ ಬೆಟ್ಟದ ಸುತ್ತಮುತ್ತ ಹಲವು ಅಕ್ರಮ ಗಣಿಗಾರಿಕೆ ಹಾಗೂ ಕೆಲವು ಸಕ್ರಮ ಗಣಿಗಾರಿಕೆಗಳು ನಡೀತಾ ಇದ್ದು, ಯಾವುದೇ ಗಣಿಗಾರಿಕೆಯೂ ಅವಕಾಶ ನೀಡಬಾರದು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಗಣಿಗಾರಿಕೆ ಪ್ರದೇಶದಲ್ಲಿ ಸ್ಫೋಟಕಗಳನ್ನು ಸಿಡಿಸುವ ಕಾರಣ ಕ್ಷೇತ್ರದ ಅನ್ನಛತ್ರದ ಗೋಡೆ 2 ಬಾರಿ ಕುಸಿದಿದೆ. ಇದೇ ರೀತಿ ಸ್ಫೋಟಕಗಳನ್ನು ಸಿಡಿಸಿದಲ್ಲಿ ಕ್ಷೇತ್ರದ ಮೂಲ ಲಿಂಗಕ್ಕೂ ಹಾನಿಯಾಗಲಿದ್ದು, ಇದರಿಂದ ಇಡೀ ಊರಿಗೆ ಗಂಡಾಂತರ ಬರಲಿದೆ ಎಂದು ದೈವಜ್ಞರ ಪ್ರಶ್ನೆಯಲ್ಲಿ ಎಚ್ಚರಿಸಿದ ಹಿನ್ನೆಲೆ ಹಿಂದೂ ಸಂಘಟನೆಗಳು ಇದೀಗ ಮತ್ತೆ ಇನ್ನೊಂದು ಹಂತದ ಹೋರಾಟಕ್ಕೆ ಇಳಿದಿವೆ. ಅಲ್ಲಿಗ ಮಳೆಗಾಲದಲ್ಲಿ ಇದು ತಡೆಗೋಡೆ 2 ಸಲ ಬಿದ್ದಿದೆ. ಅದನ್ನು ಸಹ ಅಲ್ಲಿ ಸ್ಥಳೀಯ ಗ್ರಾಮಸ್ಥರೇ ನಿರ್ಮಿಸಿಕೊಟ್ಟಿದ್ದಾರೆ. ಸರ್ಕಾರದಿಂದ ಯಾವುದೇ ಕೆಲಸ ಆಗಲಿಲ್ಲ. ಈಗ ನಮಗೆ ಅಲ್ಲಿ ಸಕ್ರಮವಾಗಲಿ ಅಕ್ರಮವಾಗಲಿ ನಮಗೆ ಅದು ಪ್ರಶ್ನೆ ಇಲ್ಲ. ಸಕ್ರಮ ಆಗಿದ್ರೂ ಕೂಡ ನಮಗೆ ಅದು ಶಾಶ್ವತವಾಗಿ ಬಂದಾಗಬೇಕು. ಯಾಕಂದ್ರೆ ಆ ಕೋರೆಯಿಂದಾಗಿ ಅಲ್ಲಿನ ಸ್ಫೋಟದಿಂದಾಗಿ ದೇವಸ್ಥಾನಕ್ಕೆ ತುಂಬಾ ಹಾನಿ ಇದೆ. ಅಲ್ಲಿನ ಅನ್ನಛತ್ರ ಇರಬಹುದು, ದೇವಸ್ಥಾನದ ಮೂಲ ಲಿಂಗಕ್ಕೂ ಸಹ ಸಮಸ್ಯೆ ಇದೆ ಅಂತ ನಮಗೆ ತಾಂಬೂಲ ಪ್ರಶ್ನೆಯಿಂದ ಕಂಡು ಬಂದಿದೆ. ಆದ್ರಿಂದ ನಾವು ಸಕ್ರಮ ಆಗಿದ್ರೂ ಅಲ್ಲಿರುವ 4 ಕೋರೆಗಳು ಶಾಶ್ವತ. ಗಣಿಗಾರಿಕೆ ಸಂದರ್ಭ ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ಸಿಡಿಸುವ ಕಾರಣ ಅತ್ಯಂತ ಎತ್ತರದಲ್ಲಿರುವ ಬೆಟ್ಟಗಳ ಅಡಿಪಾಯದಲ್ಲಿ ಬಿರುಕು ಬೀಳುವುದು ಸಾಮಾನ್ಯವಾಗಿದೆ. ಇದೀಗ ಇದೇ ರೀತಿಯ ಆತಂಕ ಐತಿಹಾಸಿಕ ಹಿನ್ನೆಲೆಯುಳ್ಳ ಕಾರಿಂಜ ಬೆಟ್ಟವನ್ನು ಕಾಡುತ್ತಿದೆ.
ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.